ಇದೀಗ ಮುಂದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಆರಂಭವಾಗಲಿದೆ. ಪ್ರಸಂಗ ಬಬ್ರುವಾನ ಕಾಳಗ. ಈ ಒಂದು ಹಿಮ್ಮೇಳದಲ್ಲಿ ಭಾಗವಹಿಸುತ್ತಿರುವವರು ಕೃಷ್ಣಶಾಸ್ತ್ರಿ ಟಿ, ಚೆಂಡೆ ಭಾಸ್ಕರ ಕೋಲೊಯ್ರು, ಮದ್ದಲೆ ಕುಸುಮಾಕರ ಮುಡಿಪು. ಇದರಲ್ಲಿರುವಂತಹ ಪಾತ್ರಧಾರಿಗಳು ಅರ್ಜುನ ಅನ್ವಿತ್ 10th, ವೃಷಕೇತು ಮನ್ವಿತ 6th, ಪ್ರದ್ಯುಮ್ನ ಪೂರ್ವಿ 7th, ಹಂಸಧ್ವಜ ಅಸ್ತಿಕಾ 7th, ನೀಲಧ್ವಜ ವೈಷ್ಣವಿ 7th, ಬಬ್ರುವಾಹನ ಅನನ್ಯ 10th, ದೂತ ಭುವಿತ್ 10th, ಸುಬುದ್ಧಿ ಹರ್ಷಿತ್ 8th, ಸಖಿ ಅನ್ವಿತಾ 8th, ಚಿತ್ರಾಂಗದೆ ದರ್ಶಿನಿ 10th, ಅನುಸಾಲ್ವಂ ಸನತ್ 10th, ಕಪ್ಪ ಓರುವವರು ಯಶಿತ್ 10th, ಕೃಷ್ಣ ಯತೀಕ್ಷ 9th, ಪೂರ್ವರಂಗಂ ಮೇಘನಾ 5th, ಮಾನ್ವಿ GS 5th, ಮಾನ್ವಿ Y 5th, ಚಿಂತನಾ 7th, ಪ್ರತೀಕ್ಷಾ 7th, ಮೌಲ್ಯ 5th, ಭೂವಿಕಾ 5th, ಸಾನ್ವಿ 5th, ತ್ರಿಷಾ 6th, ಪವಿತ್ರ 7th. ಇದೀಗ ನಿಮ್ಮ ಮುಂದೆ ಯಕ್ಷಗಾನ ಆರಂಭವಾಗಲಿದೆ. ಗುಣಯುತನ
ಮಹೇಶ್ವರನ ಪರಿಚಯ ಭವದರನ ಭಯಂಕರನ ವರಮದ ಮೂಲ ವಿಘ್ನೇಶ್ವರನ ತಿಂತನ ದಿನ್ನತೈ ದಿನ್ನತೈ ದಿನ್ನತ ಪದವ ದಿನ್ನದಯ ದಿನ್ನತಗ ದಿನ್ನತ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯನ ಪಾದಾಂಬುಜಕ್ಕೆ ಪಡಮನುದಲ್ಲಿ ಬೇರೆ ಕಥಾಮೃತ
ಕೈಗೊಂಡ ಗುರುದಾರುಣಿಯಲ್ಲಿ ಕೌರವನೊಂದಿಗೆ ಭೂಮಿಗಾಗಿ ಹೋರಾಟ ನಡೆಯಿತು. ಶ್ರೀಕೃಷ್ಣನ ಅನುಗ್ರಹದಂತೆ ಜಯವು ನಮ್ಮ ಪಾಲಿಗಾಯಿತು. ಚಕ್ರವರ್ತಿಯಾಗಿ ಅನ್ನ ಧರ್ಮರಾಯ ಅಭಿಷಿಕ್ತನಾದ. ರಾಮರಾಜ್ಯದ ಸೊಗಸನ್ನು ಕಂಡ ಭರತ ಭೂಮಿಗೆ ಧರ್ಮರಾಜ್ಯದ ಸೊಗಸನ್ನು ಉಣಿಸುವಲ್ಲಿ ಧರ್ಮರಾಯನೇ ಸಮರ್ಥನೆಂದು ಎಲ್ಲರೂ ಹೊಗಳುತ್ತಿದ್ದಾರೆ. ಆದರೂ ಒಂದು ಹತ್ಯಾದೋಷದ ಶಂಕೆ ಅಣ್ಣನಿಗೆ ಕಾಣತೊಡಗಿತು. ಇದರ ಪರಿಮಾರ್ಜನೆಗಾಗಿ ಅಶ್ವಮೇಧವನ್ನು ಕೈಗೊಂಡ. ಕುದುರೆಯ ಬೆಂಗಾವಲ ನಾಯಕನಾಗಿ ನನ್ನನ್ನು ನೇಮಿಸಿದ್ದಾರೆ. ಶುಭ ಮುಹೂರ್ತ ಸನ್ನಿಹಿತವಾಗಿದೆ, ಮುಂದುವರಿಯೋಣ. ನಮ್ಮ ಸೇನೆಯು ಕಾರಣ ಪಾಲಯದಂತೆ ಭೂಮಂಡಲವೇ ಕಂಪಿಸುವಂತೆ ಕಮಟನೆದೆ ಬಿರಿಯುವಂತೆ ಮುಂದುವರಿದು ಹಂಸಧ್ವಜ ನೀಲಾಧ್ವಜಾದಿಗಳೊಂದಿಗೆ ಹೋರಾಟ ನಡೆಯಿತು. ಶ್ರೀಕೃಷ್ಣನ ಅನುಗ್ರಹದಂತೆ ಅವರು ನಮ್ಮ ಸೇನೆಯನ್ನು ಸೇರಿಕೊಂಡರು. ಬಳಿಕ ಪ್ರವಿನೆಯನ್ನು ಗೆದ್ದು ಘೋರ ಭೀಷಣೆಂಬ ರಕ್ಕಸನ್ನು ನಿಗ್ರಹಿಸಿ ಬಂದು ಸೇರಿದ ಈ ಪುರ ಯಾವುದು? ಇಲ್ಲಿಯ ಅರಸನಾರು? ಆತ ನಮ್ಮ ಕುದುರೆಯನ್ನು ಕಟ್ಟಬಲ್ಲದೆ ಹೇಳಬಲ್ಲಿರ?
ಈತನಿಗೆ ಆದಿಶೇಷನ ಮಂತ್ರಾರ್ಥಗಳು ಹಾಗೂ ವಿಶೇಷ ಶಕ್ತಿಯ ಅನುಗ್ರಹವಿದೆ. ಹಾ. ಹಾಗಾಗಿ ಈ ಬಬ್ರೋಹನ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ನಿಲ್ಲುವುದು ಸಹಜ. ಪಾರ್ಥ ಮಹಾಶಯ, ಹಾ. ಈ ಬಬ್ರುವಾಹನನಿಗೆ ನೆರೆ ಹೊರೆ ರಾಜರೆಲ್ಲ ಶರಣಾಗಿ ಕಾಲ ಕಾಲಕ್ಕೆ ಕಪ್ಪ ಕೊಡುತ್ತಿದ್ದಾರೆ. ಹಾ. ಹೀಗಿರುವ ಅವನು ಬಹಳ ವಿಕ್ರಮಿ ಎಂಬುದು ಸತ್ಯ. ಹಾ. ನಮ್ಮನ್ನು ವಿರೋಧಿಸದೆ ಬಿಡಲಾರ. ನಮ್ಮವರೇ, ವೀರಯೋಧರೇ, ಏನಾಶ್ಚರ್ಯವಿದು! ಆಗಸದಿಂದ ಹಾರಿ ಬಂದ ಹದ್ದೊಂದು ನನ್ನ ಕೀಟವನ್ನು ಮೆಟ್ಟಿ ಹಾರಿ ಹೋಯ್ತಲ್ಲ. ಅಪಶಕುನವೆಂಬ ಭೀತಿ ಬೇಡ, ಸಾಕ್ಷಾತ್ ಗರುಡ ದೇವರ ಆಶೀರ್ವಾದವೆಂದು ತಿಳಿಯೋಣ. ಯಾವುದಕ್ಕೂ ಮುಂದೇನಾಗುವುದೆಂದು ಎಚ್ಚರಿಕೆಯಿಂದ ಗಮನಿಸೋಣ. ಬಬ್ರೋಹನ ಅಂತ ಹೇಳಿದ್ವಿ. ಹೊರಡು ಬಂದಂತಹ ಕಾರ್ಯ
ಶೋಭಿಸುತ್ತಿದೆ. ನನ್ನಜ್ಜ ಚಿತ್ರವಾಹನ ಮಹಾರಾಜರು, ತಾಯಿ ಚಿತ್ರಾಂಗದ ದೇವಿ, ಮಹಾಮಂತ್ರಿ ಸುಬುದ್ಧಿ. ಇವರ ನಿರ್ದೇಶನದಂತೆ ನಾನು ಈ ಮಲಗುರದ ಪತ್ರವನ್ನು ಹೇಳಿದೆ. ನೆರೆಯ ರಾಜ್ಯಗಳು ಶರಣಾಗಿ ಕಪ್ಪವನ್ನು ಒಪ್ಪಿಸುತ್ತಿದ್ದಾರೆ. ಎಂದಿನಂತೆ ಓಣದಾಸನಾಗಿಸಿ ಯಾರಲ್ಲಿ ಬರುತ್ತಿರುವುದು. ಏನೋ ಆಹಾರ ವ್ಯತ್ಯಾಸದಿಂದ ಹಾಗಾಗಿರಬೇಕು. ಏನು ತಿಂದಿದ್ದು? ಹಾಗಿದ್ದರೆ ವಾಯು ಉಲ್ಬಣಿಸಿದೆ. ನೀನು ಅದಕ್ಕೆ ಹೊರಗೋಡುವುದು ಬಿಟ್ಟು ಒಳಗೆ ಕೋಡಿ ಬಂದು ಹಾಗಲ್ಲ ಬುದ್ಧಿ. ಹೆದರಿಯಿಂದಲೇ ಕೆದರಿಯುತ್ತಿದೆ. ಬಾಯಲ್ಲಿ ಪಸೆ ಇಲ್ಲ. ಹೇಳ್ತೇನೆ ಬುದ್ಧಿ. ಹೆದರಬೇಡ, ನಾನಿದ್ದೇನೆ. ಏನೆಂದು ಹೇಳು. ಇನ್ನು ಮಾಡ್ತೇನೆ. ಹಾಗಂದ್ರೆ ಏನು? ಇನ್ನು ಶುರು ಮಾಡ್ತೇನೆ ಅಂದರೆ ಬುದ್ಧಿ. ಗೊತ್ತಾಯ್ತು, ಪ್ರಾರಂಭ ಮಾಡು. ಮಹಾಪ್ರಭುಗಳೇ, ಎಂದಿನಂತೆ ಇನ್ನೂ ಕೂಡ ನಾನು ಕರ್ತವ್ಯನಾಗಿದ್ದಾಗ ಮಾಣಿಪುರಕ್ಕೆ ಪಾಠಿಸಿದ ದೊಡ್ಡ ಸೇನೆ ಬಂತು. ಅದರ ಮುಂದುಗಡೆ ಒಂದೇ ಕುದುರೆ. ಅದೇನು ಅಷ್ಟು ದೊಡ್ಡ ಸೇನೆ ಮುಂದೆ ಒಂದೇ ಕುದುರೆ? ಕುದುರೆಗಳು ತುಂಬಾ ಇತ್ತು. ಆದರೆ ಈ ಕುದುರೆ ವಿಶೇಷವಾದದ್ದು. ಬಿಳಿ ಬಣ್ಣ, ಒಂದೇ ಕಿವಿ. ಯಾದರ ಕುದುರೆ ಅಂತೆ. ಓಹೋ, ಹಾಗಾದರೆ ಯಾರದ್ದು ಅಶ್ವಮೇಧದ ಕುದುರೆ ಇರಬೇಕು. ಒಂದು ಕಿವಿ ಕಪ್ಪಾದ ಕಾರಣ ದೂರಕ್ಕೆ ಹಾಗೆ ಕಾಣುವುದಿಲ್ಲ. ಅದಿರಲಿ, ಬೇರೆ ಯಾರದನ್ನು ತಿಳಿಯುತ್ತೆ? ತಿಳಿಯದು ಅರಸನ ತಮ್ಮನೇ ಸೇನಾನಾಯಕನಂತೆ. ಅಂದರೆ ದೊಡ್ಡಿನೊಳೆಯ ಮಾರ್ಬಲ್ದಳು. ಓಹೋ, ಸೇನಾನಾಯಕನೇನು? ಅವರು ನಮ್ಮ ಬಂಗಿದರವರನ್ನು ಹಿಡಿದು ಹೊಡೆದು ಒಬ್ಬರಿಗೆ ಅಪ್ಪನಿಗೆಯಲು ಅಲ್ಲಿ ಸಾಧ್ಯವಿದ್ದರೆ ಯುದ್ಧ ಮಾಡ್ಬೇಕಂತೆ. ಇಲ್ಲದಿದ್ದರೆ ಕಪ್ಪ ಕೊಟ್ಟು ಶರಣಾಗಬೇಕಂತೆ. ವಿಳಂಬಿಸುವಂತಿಲ್ಲ. ಯಾರಲ್ಲಿ ಬಂದ ಕುದುರೆಯನ್ನು ನಮ್ಮ ದಾಯದಲ್ಲಿ ಕಟ್ಟಿ ಹಾಕಿ ಸದಾ ತೆರೆದಿರುವ ಕೋಟೆಯ ಹೆಬ್ಬಾಗಿಲನ್ನು ಭದ್ರವಾಗಿ ಮುಚ್ಚಿ ಮಂತ್ರಿ ಸೇನಾಧಿಪತಿಗಳೆಲ್ಲ ಬರಲಿ. ರಾಜ್ಯದಲ್ಲಿ ವಿಶೇಷವಾದ ಸಭೆ ಏರ್ಪಾಡಾಗಲಿ. ಮಹಾಮಂತ್ರಿ ಸುಬುದ್ಧಿ ಬರಲಿ. ಶೀಘ್ರದಲ್ಲಿ ಸಮಾಧಾನವನ್ನು ಸೇರಿಕೊಳ್ಳುತ್ತೇನೆ.
ಬರುವುದೇ ಮೂಲ ಮಂತ್ರಿ ಸುಬುದ್ಧಿಯ ಈ ಚಂದ್ರ ಈ ಅರವಾದಿ ನೋಡಿರಯ್ಯ ವೀರಮಂತ್ರೀಶ ಮಂತ್ರೀಶ ಮಲ್ಲ ಗುಡಿ ಮಲ್ಲ ಗುಡಿ ಮಸ್ತಕದ ಲಿಖಿತ ನೋಡಿ ವಜಿಯ ಬಳಿಗೆ ವೀರ ಮಂತ್ರಿ ಮಂತ್ರಿಗಳೇ, ಮಹಾರಾಜ, ರಾತ್ರಿಯಲ್ಲಿ ವಿಶೇಷವಾದ ಸಭೆ ಏರ್ಪಾಡಾಗಲು ಕಾರಣವೇನೆಂದು ನೆರೆದವರೆಲ್ಲ ಕುತೂಹಲರಾಗಿದ್ದಾರೆ. ಎಲ್ಲರಿಗಿಂತ ಹೆಚ್ಚು ಕುತೂಹಲ ನನಗೆ. ಏಕೆ ಪ್ರಭು? ಮಂತ್ರೀಶ ಆಕಾಶವೊಂದನ್ನು ಮುಂದಿಟ್ಟುಕೊಂಡು ಕೊರರಾಯರ ಪಾಳೆಯ ನಮ್ಮಿ ಮಣಿಪುರಕ್ಕೆ ಬಂದಿದೆ ಅಂತೆ. ಬಂದ ಕುದುರೆಯನ್ನು ಬಂಧಿಸಲು ಭಟರಿಗೆ ಆಜ್ಞೆಯನ್ನು ನೀಡಿದ್ದೇನೆ. ಮೊದಲಾಗಿ ಆ ಕುದುರೆಯ ಹಣೆಯ ಮೇಲೆ ಏನೋ ಲಿಖಿತವಿದೆ ಅಂತೆ. ಅದೇನೆಂದು ತಿಳಿಯಬೇಕಾಗಿತ್ತು. ಅದಕ್ಕಾಗಿ ಮಂತ್ರಿ ಅದನಿಗೆ ಬೇಕಾದ ಭಟರನ್ನು ಕೂಡಿಕೊಂಡು ಹೋಗಿ ಆ ಲಿಖಿತವನ್ನು ನಂಬಿ ಸಭೆಯಲ್ಲಿ ವಾಚಿಸಿ. ತೊಂದರೆ ಇಲ್ಲ. ಮಹಾಮಂತ್ರಿಯ ವಾಚನ ವಿಮರ್ಶಕರು ಯಾರೂ ಇಲ್ಲ. ಹಾ. ಭೀಮಬಲಾಯಿತನು ಭೂಮಿ ಗತಿಕವಾದ ಮನಮರು ಲೋಕವು ಭೂಮಿ ಪಾಲನು
ಅಪ್ಪನೇ. ಎಲ್ಲರೂ ಕೇಳಿದ್ದೀರಲ್ಲ, ನಾಳೆ ಯುದ್ಧಕ್ಕೆ ಸಿದ್ಧರಾಗಬೇಕು. ಇದು ರಾಜಾಜ್ಞೆ. ಮಾತೆಯನ್ನ ಭಿನ್ನಪವ ಪ್ರೀತಿಯಿಂದ ಲಾಲಿಸುವ ಅಮ್ಮ ಅಮ್ಮ ಮಹಾರಾಜರು ಆವೇಶಭರಿತವಾಗಿ ಮಾತನಾಡುತ್ತಿದ್ದರು. ಏನಿರಬಹುದೆಂದು ಕಿವಿಗೊಟ್ಟು ಕೇಳಿದೆ. ನಮ್ಮ ಮಣಿಪುರಕ್ಕೆ ಹಸಿನಾವತ್ಯ ಯಾಗದ ಕುದುರೆ ಬಂದಿದೆಯಂತೆ. ಅದರಲ್ಲಿ ವಿಶೇಷತೆ ಇದೆ ಅಮ್ಮ. ಅದರ ಹಿಂದಿನಿಂದ ಸೇನಾ ಸಮೇತವಾಗಿ ವೀರಪಾರ್ಕರು ಬಂದಿದ್ದಾರಂತೆ. ಇದು ನಿಜವೇ? ಹೌದಮ್ಮ. ರಮಣ
ಅಹುದೇ ಎನ್ನಿನ್ನಯ ರಮಣ ಅಮ್ಮ ಎಂತಹ ಸಂತಸದ ವಾರ್ತೆಯನ್ನು ತಂದಿರುವೆ. ಈ ಮಾತು ನಿಜವೇ? ಹೌದಮ್ಮ. ನನ್ನ ಹೃದಯೇಶ್ವರ ಪಾಸ ಮಹಾಶಯರನ್ನು ಮತ್ತೊಮ್ಮೆ ಕಾಣಲು ಕಣ್ಣುಗಳು ಕಾತರಿಸುತ್ತಿತ್ತು, ಮನಸ್ಸು ಕಾಯುತ್ತಿತ್ತು. ನೀನು ತಂದ ಸವಿಸುದ್ದಿಯನ್ನು ಕೇಳಿ ಚಕೋಳ ಪಕ್ಷಿಗೆ ಚಂದ್ರೋದಯವಾದಂತಾಯಿತು. ಜಾತಕ ಪಕ್ಷಿಗೆ ಸ್ವಾಸ್ಯ ಮಳೆ ತಪ್ಪದಂತಾಯಿತು. ಸಖಿ ಸಖಿ, ನನ್ನ ಸಂತೋಷಕ್ಕೆ ಮಿತಿಯೇ ಇಲ್ಲ. ಇದೇನಿದು? ನಾನು ಇಷ್ಟೊಂದು ಸಂಭ್ರಮಿಸುತ್ತಿರುವಾಗಲೂ ನೀನೇಕೆ ಸಪ್ಪೆಯಾಗಿರುವೆ? ಅಮ್ಮ, ನಿಮ್ಮ ಸಂತೋಷಕ್ಕೆ ಕಾರಣ, ಆದರೆ ನನ್ನ ಸಂತೋಷಕ್ಕೆ ಏನು ಕಾರಣಮ್ಮ? ಓಹೋ, ಅರ್ಥವಾಯಿತು. ಸಖಿ, ಕರ್ಣಪೀಯೂಷವಾದ ಸಂತಸ ವಾರ್ತೆಯನ್ನು ತನ್ನ ನಿನ್ನನ್ನು ಯೋಗ್ಯವಾದ ಪಾರಿತೋಷಕವನ್ನಿತ್ತು ಪುನಸ್ಕರಿಸುತ್ತೇನೆ. ಉಗುವುದಕ್ಕೆ ಚಂದ್ರಗಾವಿಯ ಸೀರೆ, ಅದಕ್ಕೊಕ್ಕುವ ಕುಪ್ಪಸ, ಜೊತೆಗೆ ಕೈಗೆ ವರ್ಣ ಬಳೆ, ಕೊರಳಿಗೆ ಸ್ವರ್ಣ ಕಂಠಿ, ಕಿವಿಗೆ ವಜ್ರದ ಬೆಂಡೋಳೆ ಕೊಡುತ್ತೇನೆ. ಸಖಿ, ನನ್ನ ಬಾಳ ನಂದನವನ ಚಿಗಿತು ವಸಂತ ಗೀತೆ ಹಾಡಲು ಕಾರಕನಾದ ಇಂದ್ರನಂದನ ಬಂದನೆಂಬ ಮಾತನ್ನು ಕೇಳಿದಷ್ಟು ಸಾಲದು. ಇನ್ನೊಮ್ಮೆ ಹೇಳಿ, ಮತ್ತೊಮ್ಮೆ ಹೇಳಿ ಸಖಿ. ಅಮ್ಮ, ಅಷ್ಟೇ ಅಲ್ಲ, ವಿಷಯ ಇನ್ನೂ ಇದೆ. ಏನೇ ಅದು? ಅಮ್ಮ, ಮಹಾಮಂತ್ರಿ ಸುಬುದ್ಧಿಯವರೊಂದಿಗೆ ನೆರೆದ ವಿಶೇಷ ಸಭೆಯಲ್ಲಿ ಮಹಾರಾಜರು ಸಾಕ್ಷಾತ್ ಮುಕ್ಕಣ್ಣನಂತೆ ಮುನಿದು ಬಂದರು. ಹೌದೇ? ಯಾಗಾಶ್ವವನ್ನು ಕಟ್ಟಿ ಹಾಕಿಸಿದರು. ಮಣಿಪುರದ ಪ್ರತಿಯೊಂದು ಮನೆಯಿಂದಲೂ ಯೋಧರನ್ನು ಯುದ್ಧಕ್ಕೆ ತಯಾರಾಗಲೆಂದು ಆಜ್ಞಾಪಿಸಿದರಮ್ಮ. ಇದು ನಿಜವೇನೆ? ಹೌದಮ್ಮ. ಅಯ್ಯೋ, ತಂದೆ ಮಗ ಕಾದಾಡಲು ಸಿದ್ಧರಾದರೆ ಹೀಗೇನು ಮಾಡಲಿ? ಅಮ್ಮ, ನೀವೇ ಏನಾದರೂ ಮಾಡಿ ಅಮ್ಮ. ಸಖಿ, ನೀನು ಹೆದರಿಕೊಳ್ಳಬೇಡ. ಕುಮಾರನಿಗೆ ಬುದ್ಧಿ ಹೇಳಿ ಸಂಭಾವ್ಯ ಯುದ್ಧವನ್ನು ನಾನು ನಿಲ್ಲಿಸುತ್ತೇನೆ. ನೀನು ಒಳಗಿತ್ತುಕೋ. ಆಯ್ತಮ್ಮ. ಸರಿ, ಮಗನಿಗೆ ಸತ್ಯ ವಿಷಯವನ್ನು ಹೇಳಿ ನಡೆಯುವ ಯುದ್ಧವನ್ನು ನಿಲ್ಲಿಸಬೇಕು. ಅದಕ್ಕಾಗಿ ಅಣ್ಣನ ಬಗ್ಗೆ ಹೇಳಿಕೊಂಡು ಮಗನ ಬಳಿಗೆ ತೆರಳುತ್ತೇನೆ. ಕಂದನ ಕಾಣುತ್ತ ಪವಿತ್ರ ಪಾದಗಳಿಗೆ ಬಬ್ರುವಾಹನ ಪ್ರಣಾಮಗಳು ತಾಯಿ. ತಿರುಗಿಸಿ ನಿನ್ನ ಮುಖವನ್ನು. ಯಾಕಂತ ನನ್ನ ಮೇಲೆ ಇಷ್ಟು ಸಿಕ್ಕು? ನಾನೇನು ತಪ್ಪು ಮಾಡಿದೆ? ಮತ್ತೆ ನೀನು ಮಾಡಿದ ಸರಿಯೇ ಕಂದ. ಕಂದ, ಮತಿಗೆ ನಡೆವಾರೆ ಮಗನೇ ಮಗನ ವಾಜಿಯ
ನೋಡನೆ ವೃಷಭಗೆ ಹಾಗೆ ಬಿಗುವರಿದರೆ ಬದುಕುವುದು ಯಾಕೆ ಕಂದ ಮಗನೇ ಕಂದ ಒಂದು ಊರನ್ನು ಆಳುತ್ತಿರುವ ಅರಸ ನೀನು ಪ್ರಜೆಗಳ ಆಶೋತ್ತರಗಳಿಗೆ ಉತ್ತರದಾಯಿಯಾದ ನೀನು ಪ್ರತಿ ಹೆಜ್ಜೆಯನ್ನು ಕಣ್ಣಿರಿಸಿ ಅವಲೋಕಿಸಿರಬೇಕು ದಾರಿ ಇದ್ದಲ್ಲೆಲ್ಲ ನಗೆದೆಂದು ಮುಂದುವರಿಯುವುದು ಮತಿಗೆಟ್ಟ ಅವಿವೇಕಿಗಳ ಲಕ್ಷಣ. ಅಮ್ಮ ಕಂದ, ನಾನೆಲ್ಲಿ ಮತಿಗೇಡಿ ಅಂತ ವರ್ತಿಸಿದೆ? ಮತ್ತಿನ್ನೇನು ಕಂದ, ಭಾಸ ಮಹಾಶಯನ ಯಾಗದ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಸಿದ್ಧನಾಗಿರುವೆಯಂತೆ. ಸಂತಸ ಸಮೃದ್ಧಿಯಿಂದ ತುಳುಕುತ್ತಿರುವ ನಮ್ಮಿ ಮಣಿಪುರ ನಾಳೆ ನದಿ ಯುದ್ಧದಿಂದ ಕೆಂಗೆತ್ತಲಿನ ಹೊರಲೂರಾಗಲಿದೆ. ಮಗನೇ, ಅಮ್ಮ ಸಿಂಹದೊಂದಿಗೆ ವಿಷಭವನ್ನು ಹೋರಾಡಿ ಗೆಲ್ಲಬಹುದೇ? ಅಮ್ಮ ಅಂದ ಸಣ್ಣ ಮುದಿಯತ್ತು ಅಪಾರ್ಥ ತುಳುಕುವ ಯೌವನದ ಮರಿಸಿಂಹ ನಾನು. ಆದುದರಿಂದಲೇ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ತಪ್ಪೇ ಕಂದ? ಅಮ್ಮ, ಭಾರತ ಮಹಾಶಯರು ಯಾರೆಂದು ತಿಳಿಯದೆ ನೀನು ದುಡುಕಿದೆ. ಆದರೆ ತಿಳಿದ ನಾನು ನಿನ್ನನ್ನು ತಡೆಯುತ್ತಿದ್ದರೆ ಅನರ್ಥವೇ ಗಳಿಸುತ್ತಿತ್ತು ಕಂದ. ಅಮ್ಮ, ಅರ್ಜುನ ಮಹಾಶಯ ನನಗೆ ವೈರಿಯಲ್ಲ, ಮತ್ತೆ ಜನ್ಮ ಕೊಟ್ಟ ತಂದೆ. ಅಮ್ಮ, ಇದು ನಿಜವೇ? ಹೌದು ಕಂದ. ಹಾಗಾಗಿ ನಡೆದ ತಪ್ಪನ್ನು ಸರಿಪಡಿಸಿಕೊ. ತಪ್ಪ ಕಾಣಿಕೆಯನ್ನಿಟ್ಟು ಕ್ಷಮೆ ಯಾಚಿಸು. ವಿಜೃಂಭಣೆಯಿಂದ ಅರಮಾಗಿಸು ಕಂದ. ಆಗಲಿ ತಾಯಿ, ನನ್ನನ್ನು ಕ್ಷಮಿಸು. ತಪ್ಪ ಪಾಲಿಸಿದು ಮುಗಲೆ ತಾಯೇ ಎನ್ನ ಅಪ್ಪನೆಯೂ ಅರಿಯಲಾದೆ ತಾಯೇ. ಅಮ್ಮ ಅಮ್ಮ ಛತ್ರಿ ಪಂಚಕ್ಕಾಗಿ ನಾನು ಕೃಷ್ಣ ವಿಠಲವಾದಿಯ ತಾಜೆಗೆ ಎಲೆದಾಯೆ ಅಮ್ಮ ಅಮ್ಮ ಅಮ್ಮ. ನಾನು ಅರೆದೆಸಗಿದ ತಪ್ಪನ್ನು ಮರೆಸಿ ಕ್ಷತ್ರಿಯನಾದ ನಾನು ಕ್ಷತ್ರಿಯ ಪಂಥಕ್ಕನುಸಾರವಾಗಿ ಕೃಷ್ಣನ ಮಿತ್ರನಾದ ಪಾರ್ಥನನ್ನು ವಿರೋಧಿಸಿದಲ್ಲದೆ ತಿಳಿದು ಮಾಡಿದಲ್ಲ. ಅಮ್ಮ, ಅರ್ಜುನ ನನ್ನ ಅಪ್ಪನೆಂದು ತಾಯಿಯಾದ ನೀನೇ ಹೇಳುತ್ತಿರುವೆಯಲ್ಲ. ಅಪ್ಪನೆಂದರೆ ಯಾವ ರೀತಿಯಲ್ಲಿ? ಯಾಕಂದರೆ ಲೋಕದಲ್ಲಿ ಆಶ್ರಯವಿತ್ತು ಅನ್ನವಿತ್ತು ಪಡೆದವನನ್ನು, ಆಪತ್ತಿನಲ್ಲಿ ರಕ್ಷಿಸಿದವನನ್ನು, ವಿದ್ಯಾದಾನ ಮಾಡಿದ ಗುರುವನ್ನು, ಹೆಣ್ಣು ಕೊಟ್ಟ ಮಾವನನ್ನು ತಂದೆ ಎಂದು ಭಾವಿಸಿ ವ್ಯವಹರಿಸಬಹುದೆಂದು ರಾಜ್ಞರು ಹೇಳಿದ್ದಾರೆ. ಇದರಲ್ಲಿ ಪಾರ್ಥನಿಗೆ ಯಾವ ರೀತಿಯಲ್ಲಿ ತಂದೆ ನೀನೇ ಹೇಳಬೇಕು. ಮಗನೇ, ಭಾರತ ಮಹಾಶಯರು ದೋಷ ನಿವಾರಣಾರ್ಥವಾಗಿ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ನಮ್ಮ ಪುರವನ್ನು ಸೇರಿದರು. ಶೇಷಕುಮಾರಿಯಾದ ಉಲೂಪಿಯವರನ್ನು ಮೆಚ್ಚಿ ಓರ್ವ ಕುಮಾರನನ್ನು ಪಗೆದಳು. ನನ್ನ ಬಾಲ್ಯ ಸಖಿಯಾದ ಆಕೆ ಪಾರ್ಥನ ಗುಣಾತಿಶಯಗಳನ್ನು ಬಲವಾಗಿ ವರ್ಣಿಸಿದ ಕಾರಣ ನಾನು ಆಕರ್ಷಿತಳಾದೆ. ಅದೇ ಸಮಯದಲ್ಲಿ ನಮ್ಮ ಉಪವನದಲ್ಲಿ ಪಾರ್ಥ ಮಹಾಶಯರ ಪರಿಚಯವಾಯಿತು. ಆ ಬಳಿಕ ತಂದೆಯವರು ಒಪ್ಪಿ ವಿದ್ಯುಕ್ತವಾಗಿ ವಿವಾಹವನ್ನು ನಡೆಸಿದರು. ನಮ್ಮ ದಾಂಪತ್ಯದ ಫಲಶ್ರುತಿ
ಮದುವೆಯಾಗಿ ನೀನು ಹುಟ್ಟಿಕೊಂಡೆ. ಕಂದ, ಅಮ್ಮ ಇನ್ನು ವಿಳಂಬಿಸಬೇಗ. ಹೋಗು, ಕಪ್ಪ ಕಾಣಿಕೆಯನ್ನಿತ್ತು ನಿನ್ನ ತಂದೆಯವರನ್ನು ಅರಮನೆಗೆ ಕರೆದುತ್ತ. ಆಗಲಿ ತಾಯಿ, ಇನ್ನು ವಿಳಂಬಿಸುವುದಿಲ್ಲ. ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುತ್ತೀನಿ. ಶುಭವಾಗಲಿ ಕಂದ. ಸರಿ, ಈ ವಿಷಯವನ್ನು ಮಂತ್ರಿ ಸುಬುದ್ಧಿಯವರಲ್ಲಿ ಚರ್ಚಿಸಿ ಮತ್ತೆ ಮುಂದುವರಿಯುತ್ತೇವೆ. ಶ್ರೀಕೃಷ್ಣ ದೇಶದಿಂದ ಅವರಿಂದಲೇ ಹತನಾದ. ಆನಂತರ ಅನುಸಾರನಾದ ನಾನು ಪಟ್ಟವನ್ನೇ ಅಗ ಸಾಧಿಸಲು ಸಮಯ ಕಾಯುತ್ತಿದ್ದೆ. ಈ ಹಿಂದೆ ಪಾಂಡವರ ಯಾಗಾಶ್ವವನ್ನು ಅಪಹರಿಸಿ ಋಷಿಕೇತು ಪ್ರದ್ಯುಮ್ನಾದಿಗಳು ನನ್ನನ್ನು ಬಂಧಿಸಿ ಶ್ರೀಕೃಷ್ಣನ ಸಮ್ಮುಖಕ್ಕೆ ಕೊಂಡರು. ಕರುಣಾಡುವಾದ ಶ್ರೀಕೃಷ್ಣ ಕರುಣೆಯನ್ನು ತೋರಿದ. ಆನಂತರ ಪಾಂಡವರ ಸೇನೆಯನ್ನು ಸೇರಿಕೊಂಡು ನಿತ್ಯವೂ ಸಂಗ್ರಹಕ ಕಪ್ಪವನ್ನು ಹಸಿರಗೆ ತಲುಪಿಸುವ ಹೊಣೆ ನನ್ನದು. ಕಪ್ಪ ಕಾಣಿಕೆಯನ್ನು ಕೊಟ್ಟು ಮರಳಿ ಹೊರಟವನಿದ್ದೇನೆ. ಶೀಘ್ರಗತಿಯಲ್ಲಿ ಪಾರ್ಥನ ಪಾಳೆಯನ್ನು ಸೇರಿಕೊಳ್ಳುತ್ತೇನೆ.
ಪಾರ್ಥ ಮಹಾಶಯರ ಮುಖ ಪರಿಚಯವಿಲ್ಲವಲ್ಲ, ನಿಮಗಿದೆಯೇ? ನನಗೆ ಪರಿಚಯ ಇದೆ. ಅದರ ಬಹು ನೋಡಿದನಲ್ಲ. ವಿಚಾರಿಸಿ ನೋಡುತ್ತೆ. ಸರಿ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನಮ್ಮ ಊರು ಸೌಭಾಗ್ಯ. ಸೌಭಾಗ್ಯದು. ತಮ್ಮ ನಾಮಧೇಯ? ಅನುಸಾರು. ಅನ್ನ ಸಾಲದವರು ಅಲ್ಲ ಮರೆ. ಇಷ್ಟು ದೊಡ್ಡ ಕಿರೀಟ ಹೊತ್ತುಕೊಂಡವರಿಗೆ ಸಾಧಾರಣ ಅನ್ನ ಸಾಕಾದಿದೆ. ಏ ನಾನು ಸೌಭಾಗ್ಯದಲ್ಲಿ ಅನುಸಾರು ನಾನು. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಹಂಸಧ್ವಜ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಪ್ರದ್ಯುಮ್ನ. ಏ ಅದು ನೀನು, ನಾನು ಪ್ರದ್ಯುಮ್ನ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಶಕ್ಯತ್ತು. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ನೀಲಧ್ವಜ. ಮಂತ್ರಿಗಳೇ, ತಿಳಿಯಿತೆ ಪಾರ್ಥ ಮಹಾಶಯ ಯಾರೆಂದು? ಎಲ್ಲರನ್ನು ವಿಚಾರಿಸಿದೆ. ನೋಡಿ ಉಳಿದವರು ಮುಂದೆ ಕುಳಿತಿದ್ದರಲ್ಲ, ರಾಜ ಬಂದಿದ್ದ ಅವರೇ ನಿಮ್ಮ ತಂದೆ ಪಾರ್ಥ ಮಹಾಶಯ. ಬಬ್ರುವವರೊಳಗೆ ಮಾಣಿಕ ಮುರವ ಸುರಿದು ಎರಗಲು ತಂದೆಯವರೇ, ಸ್ವೀಕರಿಸುವ ಕೃಪೆ ಮಾಡಬೇಕು. ವಿಭ್ರಮಿಸಿ ಬಲಗುಣನು ಇವನವರನ್ನು ಬೆಸಗುಣ ಅವರಾಯ ಜನೆ ಪಡೆದುಕೊಂಡ ವೀರನೀತ ಮಂತ್ರಿ ಮಾತಲಗಳು ವೀರನೀತ ಭಯಮಂದಾಗಿ ಮರಳಿ ತಂದ ವೀರನೀತ. ವೀರರೇ, ಪಾರ್ಥ ಮಹಾಶಯ ನಮ್ಮ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಆಹ್ವಾನ ನೀಡಿದ ದಿಟ್ಟ ಈತನೇ ಅಲ್ಲವೇ? ಈಗ ನೋಡಿದರೆ ಕಪ್ಪ ಕಾಣಿಕೆಯನ್ನು ಪಾದಕ್ಕೆ ಒರಗುತ್ತಿದ್ದಾನೆ. ಹಾಗಾದರೆ ಈತ ನೋಡಲು ಗಂಡಸಿನಂತಿರುವ ಷಂಡನೇ. ಮಂತ್ರಿಗಳೇ, ತಪ್ಪು ನಮ್ಮದೇ. ನಾವೇನು ತಪ್ಪು ಮಾಡಿದ್ದೇವೆ? ಅವರ್ಯಾರೆಂದು ತಿಳಿದೇವೆ ವಿನಃ ನಾವ್ಯಾರೆಂದು ಹೇಳಲೇ ಇಲ್ಲ. ನಾನು ಹೇಳಲೇ ಬೇಡ, ನಾನೇ ಹೇಳುತ್ತೇನೆ. ತಾತದು ನಿನ್ನ ಬಗೆಳೆಯ ಮಾತನಾಡಿಸೋ ಉಪಳೇಶನ ಮಾಡಿದ ಪಾತಕ ಉದ್ಧರಿಸೀಯ ತಾತದಿಲ್ಲ. ತಂದೆಯವರೇ, ನಾನು ಮಾಡಿದ ಅಪರಾಧವನ್ನು ಮನ್ನಿಸಬೇಕು. ಕ್ಷತ್ರಿಯ ಪಂಥ ಅನುಸಾರಕ್ಕಾಗಿ ನಿಮ್ಮ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಸನ್ನದ್ಧನಾದದ್ದು ಹೌದು. ಆಗ ನೀವೇ ನನ್ನ ತಂದೆ ಎಂದು ತಿಳಿದಿರಲಿಲ್ಲ. ತಾಯಿ ಚಿತ್ರಾಂಗದ ದೇವಿಯೇ ನನಗೆ ಈ ವಿಷಯವನ್ನು ತಿಳಿಸಿದ್ದು. ಸರ್ವವನ್ನು ನಾನೇ ನಿಮ್ಮ ಮಗ ಬಬ್ರುವಾಹನ. ಸರ್ವವನ್ನು ನಿಮ್ಮ ಪತ್ತಣದಲ್ಲಿ ಸಮರ್ಪಿಸಿದ್ದೇನೆ. ಸ್ವೀಕರಿಸುವ ಕೃಪೆ ಮಾಡಬೇಕು ತಂದೆ. ಮಗನಂತೆ ಮಗ. ಓ ಇಂದ್ರಜಾತ, ಇಂದ್ರಜಾತ ಕೇಳುವ ಇಂದು ಕುಲಾದಿತ ಖ್ಯಾತ ಕಂದನು ಇಂದು ಕೋಪ ಯಾಕೆ ಹೊರಗೆ ಮಹಾಶಯ ಅನುಸಾರ ಇಂದ್ರಜಾತನು ಚಂದ್ರವಂಶ ಸಂಬೂತನು ಲೋಕವಿಖ್ಯಾತನು. ಪರಮ ಪ್ರಾಜ್ಞನಲ್ಲದೆ ಹೀಗಿದ್ದು ಮಗನಾಗಿ ತಾನಾಗಿ ಒಪ್ಪಿಕೊಂಡ ಈ ವೀರನ ಮೇಲೆ ಕೋಪ ತಾಡುವುದು ದೊರವಲ್ಲ. ಈತನನ್ನು ನಿನ್ನ ಮಗನೆಂದು ಒಪ್ಪಿಕೋ. ಓ ಹಂಸಕೇತನಾದಿಗಳೇ, ಹಂಸಕೇತನಾದಿಗಳೆಲ್ಲ ಕೇಳಿ Oh
ಹೇಗೆ ಕಾಣುತ್ತಿರುವುದೆಂಬುದು ಮುಖ್ಯವಲ್ಲ. ಕ್ಷತ್ರಿಯನೆಂದು ಹೇಳಿಕೊಳ್ಳುವ ಈತ ಗೈದದ್ದು ಕ್ಷತ್ರಿಯೋಚಿತ ಕೃತ್ಯವಲ್ಲ. ನನ್ನ ಮಗನಾಗಿದ್ದರೆ ಕಟ್ಟಿದ ಕುದುರೆಯನ್ನು ಮರಳಿ ತಂದು ಕಾಣಿಕೆಯ ರೂಪದಲ್ಲಿ ಪಾದದ ಮೇಲೆ ಹೊರಡುತ್ತಿದ್ದನೆ. ಹಾಗಾಗಿ ಈತ ನನ್ನ ಮಗನೇ ಅಲ್ಲ. ಹಾಗಿದ್ದೇನೆ ಮಕ್ಕಳಿಲ್ಲವೇ? ಈತನೊಬ್ಬ ಸುಭದ್ರಾ ದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಹುಟ್ಟಿದ ವರ ಅಭಿಮನ್ಯು ಕುರುಕ್ಷೇತ್ರದ ರಣಭೂಮಿಯಲ್ಲಿ ವೈರಿ ನೃಪರನ್ನು ತರೆಯುತ್ತಾ ವೀರಮರವನ್ನು ಹೊಂದಿದ ಆತನೇ ನನ್ನ ಆತ್ಮಪುತ್ರ. ಹಾಗಾದರೆ ಇವನೇ ಹೀಗೆ ಮಾಡಿದ? ಅದಕ್ಕೂ ಕಾರಣ ಕೊಡವಲ್ಲೇ? ಕ್ಷತ್ರಿಕುಲದವರು ಶರಣು ಗಂಧರ್ವ ಕುಲಕ್ಕೆ ಹುಟ್ಟಿದ ನೀನು. ವೀರರೇ, ಈತನ ತಾಯಿ ಯಾವುದೋ ಗಂಧರ್ವನ ಜೊತೆ ಕೂಡಿ ಈತನನ್ನು ಪಡೆದಿರಬೇಕು. ಈತ ನನ್ನ ಮಗನೇ ಅಲ್ಲ, ವೈಶ್ಯಜ. ಈತನ ಕಪ್ಪಕ್ಕೆ ಧಿಕ್ಕಾರ.
ನಿನ್ನ ಪರಾಕ್ರಮ ಎಷ್ಟೆಂದು ಅರ್ಥೈಸಿಕೊಂಡಿದ್ದೇನೆ. ಇದೀಗ ನಿನ್ನಿಂದ ನನಗೆ ಹಿತ ಬೋಧನೆ. ರಾಜಗಿರಟ್ಟ ಬಂದ ಬಂದೆ. ನನ್ನ ಶ್ರುತನಂದಿತ ವಿಷಕೇತವನ್ನು ಮಡುಹಿ ವೀರ ಪುರುಷರ ಆರಾಧ್ಯ ಮೂರ್ತಿ ಎನಿಸಿದ ನನ್ನನ್ನು ಬಾಯಿಗೆ ಬಂದಂತೆ ಹೀಗೆಳೆದೆಯ ಮರ್ತ್ಯದ ಮಾನವರೇನು ಮಹಾರುದ್ರನನ್ನೇ ಲೆಕ್ಕಿಸಿದವ ನಾನು ನನ್ನನ್ನೇ ಕೆಣಕಿದೆಯಾ ಪರಿಣಾಮವನ್ನು ಅನುಭವಿಸಲು ಸಿದ್ಧನಾಗು.
ಯಾತಕ್ಕಾಗಿ ಸಿಟ್ಟು ಏನಾಯ್ತು? ಯುದ್ಧವಲ್ಲದೆ ಮತ್ತೇನು ಮಾಡಲಿ? ಅಶ್ವಮೇಧವನ್ನು ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ನಿಂತು ಆದವನನ್ನು ಬಿಡುವುದಿಲ್ಲ. ಅಣ್ಣ, ಏನಯ್ಯ ಇದು? ತನ್ನ ಮಗ ಕಾದಾಡುದು ಎಷ್ಟು ಸರಿ? ದೇವಾ, ಇಲ್ಲಿ ಯಾರು ತಂದೆ ಯಾರು ಮಗ? ನೋಡು, ನಿನ್ನೊಡನೆ ಹೋರಾಟಕ್ಕೆ ನಿಂತ ಈ ಬಬ್ರುವನೇ ನಿನ್ನ ಮಗ. ಇವಳನ್ನು ನೋಡು, ಇವಳೇ ನಿನ್ನ ಅರಸಿ ಚಿತ್ರಾಂಗದೆ. ದೇವಾ, ನನಗೊಂದು ಅರ್ಥವಾಗುತ್ತಿಲ್ಲ. ಹಾಗಿದ್ದರೆ ಇದು ಇದಕ್ಕೆಲ್ಲ ಕಾರಣ ಸೂರ್ಯ ಜಪದಲಿಯಾಯಿತು ಪರಿಭವವು ನಿನಗೆ ತಿರುಗಲು ಸರಳದಲ್ಲಿ ತಪ್ಪಿಲ್ಲ ನೆಲದಲ್ಲಿತ್ತು ಪರಸಿಯನು ಪರಮ ಪಾವನೆಯಾದ ಗಂಗೆ ಕೊಟ್ಟ ಶಾಪದಿಂದಾಗಿ ಹೀಗೆಲ್ಲ ನಡೆದು ಹೋಯಿತು. ಹಾಗಾಗಿ ಭದ್ರವಾಹನಲ್ಲಿ ತಪ್ಪಿಲ್ಲ. ಇವನನ್ನು ಮಗನೆಂದು ಒಪ್ಪಿಕೋ. ಆಗಲಿ ದೇವಾ. ಬೇರೆ ಏನು? ನನ್ನ ಪ್ರತಿಜ್ಞೆ ಇನ್ನೊಂದಂಶ ಹಾಗೆ ಉಳಿದಿದೆ. ಏನದು? ಕಂದಾರ ಬಾಯಿಂದ ಬಬ್ರುವಾಹನ ನನ್ನ ಮಗ ಹೌದೆಂದು ಆಡಿಸುತ್ತೇನೆಂದು ಹೇಳಿದ್ದೇನೆ. ಅದಿನ್ನೂ ಪೂರ್ತಿ ಆಗಲಿಲ್ಲ. ಮಾಡ್ತಾ ಅದನ್ನು ನಾನೇ ಹೇಳಬೇಕೆ? ಆಗಲಿ ದೇವಾ. ನಡೆದ ಸಭೆಯ ಮುಂದೆ ನಾನು ಹೇಳುವುದೇನೆಂದರೆ, ಈ ಭಟ ಬಬ್ರುವಾನ ನನ್ನ ಮಗ ಹೌದು ಹೌದು ಹೌದು. ಚಿತ್ತಾಂಗದ ನನ್ನ ಮಡದಿ ಹೌದು ಹೌದು ಹೌದು. ತಂದೆಯವರೇ, ನನ್ನ ಸರ್ವ ತಪ್ಪುಗಳನ್ನು ಮನ್ನಿಸಿ ಅರಮನೆಗೆ ಬರಬೇಕು. ಎದ್ದೇಳು ಮಗನೇ. ಸ್ವಾಮಿ, ನಮಸ್ಕರಿಸಿದ್ದೆ. ಚಿತ್ತಾಂಗದೇ, ಪಾರ್ಥ, ನೀನು ಕೃತಾನಿಷ್ಠನಾಗಿದ್ಯಾ ಎನ್ನುವುದು ನೆನಪಿರಲಿ. ಆಗಲಿ. ಏನೇ ಇರಲಿ, ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಕಥೆಯ ಸತ್ಯವನ್ನು ತಿಳಿಸುತ್ತಾ ಸರ್ವರಿಗೂ ದೇವರು ಅನುಗ್ರಹಿಸಲಿ ಎಂದು ಬೇಡಿಕೊಳ್ಳೋಣ. ಭದ್ರಂ ಶುಭಂ ಮಂಗಳಂ. ಸರ್ವಮಂಗಲಗಂಗೆ ಶಿವೆ ಸರ್ವಾರ್ಥ ಸಾಧಿಕೆಯೇ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಮಂಗಲ ಮಹಾಗಣಪತಿಗೆ ಮಂಗಲಮೋ ಶ್ರೀ ಸರ್ವೇಶ್ವರಿಗೆ ಮಂಗಲಮೋ ನೇತ್ರಯರು ಸತಿ ಸಮೇತರು ಮಾತರ ಕೀರ್ತಿಯ ಬೆಳಗಿವೆ ಶೋಭಾ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವತಿಯಿಂದ ಯಕ್ಷ ಶಿಕ್ಷಣದ ವಿದ್ಯಾರ್ಥಿಗಳಿಂದ ಬಬ್ರುವಾಹನ ಎನ್ನುವಂಥ ಪೌರಾಣಿಕ ಪ್ರಸಂಗ ಯಕ್ಷಗಾನ ಪ್ರದರ್ಶನವನ್ನು ನೋಡಿದ್ದೀರಿ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಳೆಯೊಂದಿಗೆ ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸುಮಾರು 2 ಗಂಟೆಗಳ ಕಾಲ ಯಕ್ಷಗಾನ ಪ್ರದರ್ಶನ ನೀಡಿದಂತಹ ಯಕ್ಷಧ್ರುವ ಫೌಂಡೇಶನ್ ಪಟ್ಲ ಫೌಂಡೇಶನ್ ಅವರಿಗೂ ಯಕ್ಷ ಶಿಕ್ಷಣದ ಸರ್ವ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಭಾಗವತರಾಗಿ ಸಹಕರಿಸಿದ ಮುರಳೀಕೃಷ್ಣ ಶಾಸ್ತ್ರಿಯವರಿಗೂ, ಚೆನ್ನೈಯಲ್ಲಿ ಸಹಕರಿಸಿದ ಭಾಸ್ಕರ್ ಕೋಳೂರವರು ಹಾಗೂ ಮದ್ದಳೆಯಲ್ಲಿ ಕುಸುಮಾಕರ್ ಅವರು ಸಹಕರಿಸಿದ್ದಾರೆ. ಹಾಗೂ ಈ ಇಡೀ ಯಕ್ಷಗಾನ ಪ್ರದರ್ಶನದ ನಿರ್ದೇಶನವನ್ನು ಮಾಡಿದವರು ಅಶ್ವಥ್ ಮಂಜನಾಡಿಯವರು. ಅವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಮಕ್ಕಳು ಬೆಳೆಯುತ್ತಿರುವಂಥ ಬಾಲ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ನೀವೆಲ್ಲರೂ ಯಕ್ಷಗಾನವನ್ನು
ಈ ನಮ್ಮ ಮಕ್ಕಳ ಮುಖಾಂತರ ಮಾಡಿಸೋದಕ್ಕೆ ನಿಮ್ಮ ಪೋಷಕರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಸಮರ್ಪಿಸುತ್ತಾ ನಮ್ಮ ಈ ಕಾರ್ಯಕ್ರಮದ ಈ ಯಕ್ಷ ಶಿಕ್ಷಣದ ಪ್ರಧಾನ ಸಂಚಾಲಕರಾಗಿರುವ ವಾಸುದೇವ್ ಐತಾಳ್ ಅವರಿಗೊಂದು ಗೌರವ ಸ್ಮರಣೆ ನೀಡಬೇಕು ಅಂತೇಳಿ. ಆತ್ಮೀಯ ಯಕ್ಷ ಪ್ರಿಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಿ. ಇವರು ಕೇವಲ ನಮ್ಮ ಶಾಲೆ ಮಾತ್ರ ಅಲ್ಲ, ಇಡೀ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಎಲ್ಲ ಜಿಲ್ಲೆಗಳಲ್ಲಿ ಈ ಯಕ್ಷಗಾನ ಮಕ್ಕಳನ್ನ ಕಲಿಬೇಕು, ಈ ಸಂಸ್ಕಾರ ವಿದ್ಯೆ ಪ್ರತಿಯೊಬ್ಬರಿಗೆ ಬೇಕು ಎನ್ನುವ ಮಟ್ಟಿಗೆ ಸತೀಶ್ ಪಟ್ಲ ಅವರ ನೇತೃತ್ವದಲ್ಲಿ ಹಲವಾರು ಸಂಘಗಳನ್ನು ರಚನೆ ಮಾಡಿ ಮುಡಿಪಲ್ಲಿ ಇದೆ, ಮಂಗಳೂರಲ್ಲಿ ಇದೆ, ಹೀಗೆ ಎಲ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವಿವಿಧ ಘಟಕಗಳಾಗಿ ಮಾಡಿಕೊಂಡು ಅದಕ್ಕೆ ಈ ಯಕ್ಷ ಶಿಕ್ಷಣ ತರಬೇತಿಯನ್ನು ಕೊಡ್ತಾ ಬಂದು ಅದಕ್ಕೆ ಒಬ್ಬರು ಪ್ರಧಾನ ಸಂಚಾಲಕರು ಅಂತೇಳಿ ನಮ್ಮ ವಾಸು ಐತಾಳ್ ಅವರನ್ನ ಮಾಡಿ ಅವರ ಮುಖೇನ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಂಸ್ಕಾರ ಕೊಡ್ತಾ ಬಂದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೂಡ ಕಳೆದ 2 ತಿಂಗಳಿಂದ ಅತ್ಯುತ್ತಮವಾಗಿ ಮಕ್ಕಳಿಗೆ ಸಿಕ್ಕಿದ ಅವಕಾಶವನ್ನು ಬಳಸಿಕೊಂಡು ನಮ್ಮ ಅಶ್ವಥ್ ಅವರಿಗೆ ನಾವು ಮೆಚ್ಚಿಕೊಳ್ಬೇಕು. ಅವರ ಆ ಒಂದು ತರಬೇತಿಗೆ, ಸ್ಕಿಲ್ಲಿಗೆ, ಅವರಲ್ಲಿರುವಂತಹ ಜ್ಞಾನ ಕೌಶಲ್ಯಕ್ಕೆ ನಾವು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅಶ್ವಥ್ ಮಂಜನಾಡಿ ಅವರು ಕೇವಲ ನಮ್ಮಲ್ಲಿ ಫಸ್ಟ್ ಟೈಮ್ ಬರುವುದಲ್ಲ, ಹಲವು ವರ್ಷಗಳ ಇತಿಹಾಸ ಇದೆ. ಅದಕ್ಕಿಂತ ಮೊದಲು ಕೃಷ್ಣಪ್ಪ ಕಿನ್ನಿ ಅಂತೇಳಿ ಸುಮಾರು 30 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಯಕ್ಷ ಶಿಕ್ಷಣ ತರಬೇತಿಯನ್ನು ಕೊಟ್ಟಿರುತ್ತಾರೆ. ಅಥವಾ ನಂತರ ಬಂದ ಅಶ್ವಥ್ ಮಂಜನಾಡಿ ಅವರು ಕೂಡ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವತಿಯಿಂದ ತರಬೇತಿಯನ್ನು ಮಾಡುವ ಮುಖೇನ ನಮ್ಮಲ್ಲಿ ಸುಮಾರು 40-50 ಮಕ್ಕಳು ತರಬೇತಿಯಲ್ಲಿ ಇದ್ದಾರೆ, ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಅತ್ಯುತ್ತಮ ಈ ಸಿಕ್ಕಿದಂತ 2 ತಿಂಗಳ ಅವಕಾಶದಲ್ಲಿ ಸುಮಾರು ಒಂದು 10-15 ತರಬೇತಿ ಆಗಿರ್ಬೋದು. ಅಷ್ಟು ತರಬೇತಿಯನ್ನು ಪಡೆಯುವ ಮುಖೇನ, ಕೊಡಿಸುವ ಮುಖೇನ ಬೆಳಗ್ಗೆ ಸಂಜೆಲ್ಲ ಬಂದು ಉತ್ತಮ ತರಬೇತಿ ನೀಡಿ ಇವತ್ತು ಬಬ್ರುವಾಹನ ಕಾಳಗ ಎನ್ನುವಂತ ಪ್ರಸಂಗವನ್ನ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿಮಾನದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅಶ್ವಥ್ ಮಂಜನಾಡಿ ಅವರಿಗೆ ಸಲ್ಲಿಸ್ತೇವೆ. ಇದರ ಪ್ರಧಾನ ಸಂಚಾಲಕರು ಪಾಪ ದೂರದಿಂದ ಬಂದು ನಾನು ಖಂಡಿತ ಬರ್ತೇನೆ ಅಂತೇಳಿ ಬಹಳ ಪ್ರೀತಿ ಇಟ್ಟು ಬಂದಿರೋ ಕಾರಣ ಅವರು ಎಲ್ಲಿಯೂ ಈ ಆಹಾರ ತುರಾಯಿಯನ್ನು ಸ್ವೀಕಾರ ಮಾಡುವ ಮನಸ್ಥಿತಿಯವರಲ್ಲ, ಪಡೆದವರಲ್ಲ. ನಾನು ನೋಡಿದ್ದೇನೆ 2-3 ಕಾರ್ಯಕ್ರಮ ತೆಗೊಂಡು ವಾಪಸ್ ಕೊಟ್ಟು. ಆದ್ರೆ ಅವರಲ್ಲಿ ವಿನಂತಿ ಮಾಡಿ, ಸರ್ ದಯವಿಟ್ಟು ನಮ್ಮ ಸಂಸ್ಥೆಯ ವತಿಯಿಂದ ಸಣ್ಣದೊಂದು ನೆನಪಿನ ಕಾಣಿಕೆಯನ್ನು ಕೊಡ್ತೇವೆ, ಅದು ತಮಗೆಲ್ಲ ಇಡೀ ನಮ್ಮ ಯಕ್ಷ ಫೌಂಡೇಶನ್ಗೆ ಸಲ್ತದೆ ಅದು ಅಂತೇಳಿ ವಿನಂತಿ ಮಾಡಿಕೊಂಡಾಗ ಅವರು ಒಪ್ಪಿಕೊಂಡಿದ್ದಾರೆ. ಸರ್ ದಯವಿಟ್ಟು ಅವರಿಗೆ ರವಿಶಂಕರ್ ಸರ್ ಅವರು ಶಾಲೆ ಹೊದಿಸಿ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಅವರನ್ನ ಗೌರವಿಸಬೇಕು ಹೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಹಾಗೆ ನಮ್ಮ ಅಶ್ವಥ್ ಮಂಜನಾಡಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಹಾಗೆ ನಮ್ಮ ಭಾಗವತರಾಗಿ ಕೃಷ್ಣಶಾಸ್ತ್ರಿ ಅವರು, ತಮಗೆಲ್ಲ ಗೊತ್ತಿದೆ, ಇಲ್ಲಿ ಅಧ್ಯಾಪಕರು ಮತ್ತೆ ಎಲ್ಲ ಹಿಮ್ಮೇಳದ ಕಲಾವಿದರಾಗಿರ್ಬೋದು, ಮುಮ್ಮೇಳದಲ್ಲಿ ಆಗಿರ್ಬೋದು, ಎಲ್ಲರ ಹೆಸರು ಹೇಳಿದ್ರೆ ಸಮಯ ಆಗ್ತದೆ. ನಮಗೆ 3:15 ಮತ್ತೊಂದು ಸಣ್ಣ ಚುಟುಕು ಸಭಾ ಕಾರ್ಯಕ್ರಮ ಇದೆ, ಬಹುಮಾನ ವಿತರಣೆ ಇದೆ, ಪೋಷಕರಿಗೆ ಬಹುಮಾನ ವಿತರಣೆ ನೀಡಲಿಕ್ಕಿದೆ. ಇದೀಗ ಒಂದು ಛಾಯಾಚಿತ್ರಕ್ಕಾಗಿ ನಾವೆಲ್ಲರೂ ಇಲ್ಲಿ ಕುಳಿತುಕೊಂಡಿದ್ದೇವೆ, ನೀವೆಲ್ಲರೂ ಚಪ್ಪಾಳೆ ತಟ್ಟಬೇಕು. ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ವಾಸು ಐತಾಳ್ರವರಿಗೆ, ಅಶ್ವಥ್ ಮಂಜನಾಡಿ ಅವರಿಗೆ, ನಮ್ಮ ಎಲ್ಲ ತಂಡಕ್ಕೆ ಮಾನ್ಯ ಸಂಚಾಲಕರು ಕಡಂಜ ಸೋಮಶೇಖರ್ ಚೌಟ್ರ ನೇತೃತ್ವದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ. ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ, ಈ ಒಂದು ಯಕ್ಷಗಾನ ಪ್ರಸಂಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸಹಕಾರಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಎಲ್ಲ ಅಭಿನಯಿಸಿದ ವಿದ್ಯಾರ್ಥಿಗಳಿಗೆ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುವ. ಧನ್ಯವಾದಗಳು.